ತುಳುನಾಡಿನ ಜನಪದ ಸಂಸ್ಕೃತಿಯನ್ನ ವಿಶ್ವಕ್ಕೆ ಪರಿಚಯಿಸುವ ಮೂಲಕ ಭಾರತೀಯ ಚಿತ್ರರಂಗದಲ್ಲೇ ಬಿರುಗಾಳಿ ಎಬ್ಬಿಸಿದ ಕಾಂತಾರ 1ನ ಪ್ರಿಕ್ವೆಲ್ ಕಾಂತಾರ ಚಾಪ್ಟರ್ 2 ಚಿತ್ರದ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 2ಕ್ಕೆ ಇದರ ರಿಲೀಸ್ ಡೇಟ್ ಫಿಕ್ಸ್ ಆಗಿದ್ದು ಚಿತ್ರೀಕರಣ ಅಂತಿಮ ಹಂತದಲ್ಲಿದೆ. ಇದರ ಬೆನ್ನಲ್ಲೇ ಆ ಚಿತ್ರದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕುಟುಂಬ ಸಮೇತ ತುಳುನಾಡಿನ ದೈವಸ್ಥಾನಗಳ ಭೇಟಿಗೆ ಆಗಮಿಸಿದ್ದಾರೆ. ಪತ್ನಿ, ಮಗ ಹಾಗೂ ಮಗಳೊಂದಿಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರಕ್ಕೆ ಭೇಟಿ ನೀಡಿದ ರಿಷಬ್ ಅವರು ದೇವಾಲಯದಲ್ಲಿ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದರು. ಕ್ಷೇತ್ರದ ವತಿಯಿಂದ ಅವರಿಗೆ ಪ್ರಸಾದ ಶ್ವೇತ ವಸ್ತ್ರವನ್ನ ನೀಡಿ ಗೌರವಿಸಲಾಯಿತು. ಬಳಿಕ ಕದ್ರಿ ಮಂಜುನಾಥೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಕದ್ರಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ್ರು. ಈ ವೇಳೆ ಅವರ ಜೊತೆ ಅವರ ಪತ್ನಿ ಪ್ರಗತಿ, ಮಗ ಹಾಗೂ ಪುತ್ರಿ ಜೊತೆಗಿದ್ರು. ಬಳಿಕ ಕುಟುಂಬ ಸಮೇತರಾಗಿ ಕೊರಗಜ್ಜನ ಆದಿಕ್ಷೇತ್ರ ಕುತ್ತರಿಗೆ ಭೇಟಿ ನೀಡಿದ ರಿಷಬ್ ಶೆಟ್ಟಿ ಕೊರಗಜ್ಜನಿಗೆ ಎಲೆ ಅಡಿಕೆ, ಚಕ್ಕುಲಿ, ಮದ್ಯವನ್ನ ಸಮರ್ಪಣೆ ಮಾಡಿದ್ರು. ಕಟೀಲು ದೇವಸ್ಥಾನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ತಮ್ಮ ಟೆಂಪಲ್ ರನ್ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಹಾಗೇನಿಲ್ಲ, ನಡೀತಾ ಇದೆ. ಸೊ
ಪ್ರತಿ ಸಲ ಬರ್ತಿದ್ದೀವಿ. ಈ ಕಡೆ ಬಂದಾಗ ಕಟೀಲಿಗೆ ಬರ್ತಿರ್ತೀವಿ ಅಥವಾ ಕಟೀಲಿಗೆ ಬರಬೇಕಂತ ಬರ್ತೀವಿ. ಈ ಸಲ ಈ ಸುತ್ತಿನ ಟೆಂಪಲ್ ರನ್ ನಡೀತಾ ಇತ್ತು. ಸೊ ಹಾಗೆ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಕಟೀಲಿಗೆ ಬಂದಿದ್ದೀವಿ. ತುಂಬ ಅದ್ಭುತವಾಗಿ ದರ್ಶನ ಆಗಿದೆ. ಎಲ್ಲ ಇಡೀ ಕುಟುಂಬ ಸಮೇತ ಬಂದಿರೋದು ನಾವು. ಸೊ ಭಾಳ ಚೆನ್ನಾಗಾಯಿತು ದರ್ಶನ. ಸೆಕೆಂಡ್ ಪಾರ್ಟ್ ಶೂಟಿಂಗ್ ನಡೀತಾ ಇದೆ. ಸೆಕೆಂಡ್ ಚಾಪ್ಟ್ರು ಶೂಟಿಂಗ್ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಅದರದ್ದು ಏನಾದರೂ ಒಂದು ಅನೌನ್ಸ್ಮೆಂಟ್ಗಳಾಗುತ್ತೆ. ಅಕ್ಟೋಬರ್ 2 ರಿಲೀಸ್ ಆಗ್ತಿದೆ ಅಂತ ಅಂದ್ಕೊಂಡು ಡೇಟನ್ನು ಆಲ್ರೆಡಿ ಹೇಳಿದ್ದೀವಿ. ಸೊ ಮುಂದಿನ ಅಪ್ಡೇಟ್ಗಳು ಮುಂದೆ ಪ್ರೊಡಕ್ಷನ್ ಹೌಸ್ಗಳು ಕೊಡ್ತಾರೆ. ಈಗ ಇದು ಫಿಲ್ಮ್ ಫೆಸ್ಟಿವಲ್ಗೆ ಆಹ್ವಾನ ಬಂದಿತ್ತು. ನಾನು ಶೂಟಿಂಗಲ್ಲಿದ್ದೀನಿ. ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ನಾನು ರೆಡಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.